ಉಳಾಲದ ಕೊರಗಜ್ಜನಕಟ್ಟೆಗೆ ಕಾಂಡೋಮ್ ಹಾಕಿ ಅಪವಿತ್ರಗೊಳಿಸಿದ ಪ್ರಕರಣದ ಬೆನ್ನಲ್ಲೇ ಮಂಗಳೂರು ನಗರದಲ್ಲಿ ಮತ್ತೊಂದು ಕಡೆ ಅದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿದೆ. ನಗರದ ಕಾಪಿಕಾಡ್ ಬಳಿಯ ದಡ್ಡಲ್ಕಾಡ್ ಎಂಬಲ್ಲಿ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದ ಮುಂದಿರುವ ಕಾಣಿಕೆ ಡಬ್ಬಿಯ ಹುಂಡಿ ಹಣವನ್ನು ಕದ್ದು ಅಪವಿತ್ರಗೊಳಿಸಲಾಗಿದೆ. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಬಬ್ಬುಸ್ವಾಮಿಯ ಕಾಣಿಕೆ ಡಬ್ಬಿಯಿಂದ ಹುಂಡಿ ಹಣವನ್ನು ಕಳವು ಮಾಡಿದ್ದು, ಬಳಿಕ ಅದಕ್ಕೆ ಕಾಂಡೋಮ್ ಹಾಕಿ ಅಪವಿತ್ರಗೊಳಿಸಿದ್ದಾರೆ. ಅಲ್ಲದೆ ಹುಂಡಿಗೆ ಏನೇನೋ ವಿಚಿತ್ರ ರೀತಿಯಲ್ಲಿ ಬರೆದಿರುವ ಚೀಟಿಯೊಂದನ್ನು ಹಾಕಿದ್ದಾರೆ. ವಿಗ್ರಹಾರಾಧನೆ, ದೈವಿಕ ಶಕ್ತಿಯನ್ನ ನಿಂದಿಸಿ ಬರೆಯಲಾಗಿದೆ. ಇಂದು ಬೆಳಗ್ಗೆ ಕೃತ್ಯ ಬೆಳಕಿಗೆ ಬಂದಿದ್ದು ಸ್ಥಳೀಯರು ಓರ್ವ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಸ್ಥಳೀಯರು ಹೇಳುವ ಪ್ರಕಾರ ರಾತ್ರಿ ವೇಳೆ ಈ ಜಾಗದಲ್ಲಿ ಬೀದಿ ದೀಪ ಆರಿಸಲಾಗಿತ್ತು. ಕಿಡಿಗೇಡಿಗಳು ಬಬ್ಬುಸ್ವಾಮಿ ಸ್ಥಾನದ ಆಸ್ಪಾಸಿನ ಬೀದಿ ದೀಪಗಳನ್ನು ಆರಿಸಿ ಕೃತ್ಯ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ. ಉರ್ವ ಠಾಣೆ ಪೊಲೀಸರು ಸ್ಥಳಕ್ಕಾಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರು ವ್ಯಾಪ್ತಿಯಲ್ಲಿ ಇದು 4ನೇ ಪ್ರಕರಣವಾಗಿದ್ದು, ಬೆನ್ನಿಗೆ ಈ ರೀತಿಯ ಕೃತ್ಯ ಬೆಳಕಿಗೆ ಬಂದಿದೆ. ಕಿಡಿಗೇಡಿಗಳು ಉದ್ದೇಶಪೂರ್ವಕ ಈ ರೀತಿ ಕೃತ್ಯ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮತ್ತು ಡಿಸಿಪಿ ಹರಿರಾಮ್ ಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ನಮ್ಮ ದಡ್ಡಲ್ಕಾಡ್ ಶ್ರೀ ಕೋಟದ ಬಬ್ಬು ದೇವಸ್ಥಾನ ಬಹಳಷ್ಟು ವರ್ಷಗಳಿಂದ ನಮ್ಮ ಹಿರಿಯರು ಆರಾಧನೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ಪವಿತ್ರವಾದಂಥ ಒಂದು ದೇವಸ್ಥಾನ. ಇಲ್ಲಿ ಭಾಳಷ್ಟು ಬೇಸರದ ವಿಷಯ. ನಿನ್ನೆ ರಾತ್ರಿ ಯಾರ ದುಷ್ಕರ್ಮಿಗಳು ನಮ್ಮ ದೇವಸ್ಥಾನದ ಏನು ಕಾಣಿಕೆ ಡಬ್ಬಿ ಉಂಟು, ಅದರಲ್ಲಿ ಇವರು ನಮ್ಮ ದೇವಸ್ಥಾನದ ಸಮಿತಿಯವರು ತಿಂಗಳಿಗೊಮ್ಮೆ ಅದನ್ನು ಓಪನ್ ಮಾಡಿ ಏನು ಕಾಣಿಕೆ ಬರ್ತದೆ ಅದನ್ನು ಸಂಗ್ರಹ ಮಾಡುವಂಥದ್ದು ಕ್ರಮ. ಆದರೆ ಪ್ರಸ್ತುತ ಇವತ್ತು ಈ ಕಾಣಿಕೆ ಡಬ್ಬಿ ಓಪನ್ ಮಾಡುವಾಗ ಅದರಲ್ಲಿ ಕೆಲವೊಂದು ಬೇಡದ ವಸ್ತು ಮತ್ತು ಒಂದು ಕಾಗದ ಪತ್ರ ಬರೆದಿಟ್ಟು ಓಪನ್ ಮಾಡಿ ಯಾರ ದುಷ್ಕರ್ಮಿಗಳು ಒಂದು ಹೀನಾಯವಾದ ಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ನಾವೆಲ್ಲ ಖಂಡಿಸ್ತೇವೆ. ಯಾಕೆಂದರೆ ನಮ್ಮ ಜಿಲ್ಲೆ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಇರುವಂಥ ಜಿಲ್ಲೆಯಾಗಿದೆ. ಇಲ್ಲಿ ನಾವು ದೇವಸ್ಥಾನಗಳು ನಮ್ಮ ಭಕ್ತರು, ನಮ್ಮ ಸಮಿತಿಯವರು, ನಮ್ಮ ಸಮಾಜದವರು ಅವರ ಜೀವನದ ಒಂದು ಅವಿಭಾಜ್ಯ ಅಂಗ. ದಡ್ಡಲ್ಕಾಡ್ನ ಕೋಟೆದ ಬಬ್ಬು ದೇವಸ್ಥಾನ ದಡ್ಡಲ್ಕಾಡ್, ಇಲ್ಲಿ ದುಷ್ಕರ್ಮಿಗಳು ಇವತ್ತು ನಮ್ಮ ದೇವಸ್ಥಾನದ ಇಲ್ಲಿ ಕಾಣಿಕೆ ಡಬ್ಬಿ ಇರುವಲ್ಲಿ ಇವತ್ತು ಯೂಸ್ ಮಾಡಿದಂಥ ಒಂದು ಕಾಂಡಮ್ಗಳು ಮತ್ತು ಅವ್ಯಾವಕ ಏನು ಬರಹಗಳು ಏನಿದೆ ಅದರ ಜೊತೆಗೆ ಇವತ್ತು ನಮ್ಮ ಧಾರ್ಮಿಕ ಕೇಂದ್ರವನ್ನು ಇವತ್ತು ಒಂದು ಅಪವಿತ್ರಗೊಳಿಸುವಂಥ ಕೆಲಸವನ್ನು ಇವತ್ತು ದಡ್ಡಲ್ಕಾಡ್ ಅಂತ ಕೂಡ ನಿರಂತರವಾಗಿ ಆಗ್ತಾಯಿದೆ. ಬಹುಶಃ ನಾವು ನಿನ್ನೆ ರಾತ್ರಿ ಬರುವಾಗ ಒಂದು ಸುಮಾರು 2 ಗಂಟೆ ಆಯಿತು. ನಿರಂತರವಾಗಿ ನಾವು ಬರುವಾಗ ಇವತ್ತು ರೋಡಲ್ಲಿ ಒಂದೇ ಒಂದು ಪೊಲೀಸ್ ಸಿಬ್ಬಂದಿಗಳು ಇರುವುದಿಲ್ಲ. ಬಹುಶಃ ನಿನ್ನೆ ಸಿಬ್ಬಂದಿಗಳ ಓದಿದ ಭೀತಿ ಏನಿದೆ ಅದು ಇರ್ತಾ ಇದ್ದರೆ ಇವತ್ತು ಈ ಥರ ಒಂದು ಕೃತ್ಯ ಆಗುವುದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಹಿಂದೂ ಸಮಾಜದ ಇವತ್ತು ಏನೆಲ್ಲ ಧಾರ್ಮಿಕ ಕೇಂದ್ರಗಳು ಏನಿದೆ, ದೇವಸ್ಥಾನಗಳು ಏನಿದೆ, ಅದನ್ನು ಇವತ್ತು ಅದರ ಶ್ರದ್ಧೆಯನ್ನು ಇವತ್ತು ನಾವು ಅದರ ಮೇಲೆ ಒಂದು ಜಾಸ್ತಿಗೊಳಿಸುವಂಥ ಕೆಲಸ ಇವತ್ತು ನಿರಂತರವಾಗಿ ಇವತ್ತು ದುಷ್ಕರ್ಮಿಗಳಿಂದ ಆಗ್ತಾಯಿದೆ. ನಾನು ಪೊಲೀಸ್ ಇಲಾಖೆಗೆ ಒತ್ತಡ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಇದು ನಿರಂತರವಾಗಿ ಆಗ್ತಾಯಿದೆ. ಇದನ್ನು ನೀವು ತಡೆಗಟ್ಟುವಂಥ ಕೆಲಸವನ್ನು ನೀವು ಮಾಡಬೇಕು.